ಹಾಯ್ ಸೊಲ್ಮೇಲ್ ಮಾತಿರಲ್ಲ ಎಂಚೋಲ್ಲರ ಮಾತಿರಲ್ಲ ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ತುಂಬಾ ಸುಲಭವಾಗಿ ಒಂದೇ ಒಂದು ನಿಮಿಷದಲ್ಲಿ ಬೆಣ್ಣೆಯನ್ನು ತೆಗಿತೀನಿ. ನಾನು ಯಾವ ರೀತಿಯಾಗಿ ನಾನು ಒಂದು ನಿಮಿಷದಲ್ಲಿ ಬೆಣ್ಣೆಯನ್ನು ತೆಗಿತೀನಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಹಾಗೆಯೇ ಪ್ರತಿದಿನ ನನ್ನ ದಿನಚರಿ ವಿಡಿಯೋವನ್ನು ನಾನು ತುಳು ಭಾಷೆಯಲ್ಲಿ ಡೈಲಿ ವ್ಲಾಗ್ನ ಹಾಕ್ತಾ ಇದ್ದೇನೆ. ನನ್ನ ಡೈಲಿ ವ್ಲಾಗ್ನಲ್ಲಿ ನೀವು ಹಳ್ಳಿಯಲ್ಲಿರುವಂತಹ ಮಧ್ಯಮ ವರ್ಗಕ್ಕೆ ಸೇರಿರುವಂತಹ ಜನ ಹಳ್ಳಿಯಲ್ಲಿ ಕಷ್ಟ ಸುಖಗಳಿಗೆ ಹೊಂದಿಕೊಂಡು ಯಾವ ರೀತಿಯಾಗಿ ಜೀವನ ಮಾಡ್ತಾರೆ ಅನ್ನೋದನ್ನು ನೋಡಬಹುದು. ಹಾಗೆಯೇ ನನ್ನ ಮಾತೃಭಾಷೆ ತುಳು ಆಗಿರೋದ್ರಿಂದ ನಾನು ತುಳುವಲ್ಲಿ ಡೈಲಿ ವ್ಲಾಗ್ನ ಹಾಕ್ತಾ ಇದ್ದೇನೆ. ಯಾರಿಗಾದರೂ ತುಳು ಅರ್ಥ ಆಗೋದಿಲ್ಲ ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂತ ಹೇಳಿದರೆ ನೀವು ಕಮೆಂಟ್ ಮಾಡಬಹುದು ನನಗೆ. ಹಾಗೆಯೇ ಹೆಚ್ಚು ಜನ ನೀವು ಕನ್ನಡದಲ್ಲೇ ವ್ಲಾಗ್ ಮಾಡಿ ಅಂತ ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಮುಂದೆ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತೇನೆ. ಹಾಗೆಯೇ ತುಳು ವ್ಲಾಗ್ ಯಾರಿಗೆಲ್ಲ ಇಷ್ಟ ಇದೆಯೋ ದಯವಿಟ್ಟು ಅಂತವರು ನನ್ನ ತುಳು ಭಾಷೆಯಲ್ಲಿ ಮಾಡುವಂತಹ ವಿಡಿಯೋವನ್ನು ನೋಡಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಆಗಿ ಅಂತ ಹೇಳ್ತಾ, ಇವಾಗ ನಾನು ಈ ಡಬ್ಬದಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು, ಮುಕ್ಕಾಲು ಗ್ಲಾಸ್ ಅಷ್ಟು ಮೊಸರು ಸಾಗಬಹುದು ಅಥವಾ ಮಜ್ಜಿಗೆ ಸಾಗಬಹುದು. ಅದನ್ನ ಈ ಇಂಥ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಬೇಕಾಗ್ತದೆ ಮೊದಲು. ಆ ನಂತರ ಉಂಟಲ್ವಾ, ನಾವೀಗ ಹಾಲು ಬಿಸಿ ಮಾಡ್ತೇವೆ ಅಲ್ವಾ, ಹಾಲು ಬಿಸಿ ಮಾಡಿದ ನಂತರ ಒಂದು 10 ನಿಮಿಷ ಚೆನ್ನಾಗಿ ಹಾಲನ್ನು ಕುದಿಲಿಕ್ಕೆ ಬಿಡಬೇಕು. ನಂತರ ಅದು ಚೆನ್ನಾಗಿ ಕುದಿದ ನಂತರ ಸ್ವಲ್ಪ ಅದು ತಣ್ಣಗಾಗ್ತದಲ್ವಾ, ತಣ್ಣಗಾದ ನಂತರ ಅದು ಡೈಲಿ ನೀವು ಆ ಕೆನೆಯನ್ನು ತೆಗೆದು ಇಂಥ ಡಬ್ಬದಲ್ಲಿ ಸ್ಟೋರ್ ಮಾಡ್ತಾ ಇರಬೇಕು. ನೀವು ಸ್ಟೋರ್ ಮಾಡಿ ಇದರಲ್ಲಿ ಫುಲ್ ಆಗುವಾಗ ನೀವು ಮತ್ತೆ ಬೆಣ್ಣೆಯನ್ನು ತೆಗಿಬಹುದು. ನಾನಿವಾಗ ಯಾವ ರೀತಿ ಮಾಡಿದೆ ಅಂದ್ರೆ, ಇದಕ್ಕೆ ನಾನು 1 ಗ್ಲಾಸ್ ಅಷ್ಟು ಮಜ್ಜಿಗೆಯನ್ನು ಹಾಕಿದೆ. ಮಜ್ಜಿಗೆ ಅಂದ್ರೆ ನಾನು ಇದಕ್ಕಿಂತ ಮುಂಚೆ ನಾನು ಬೆಣ್ಣೆ ತೆಗೆಯುವಾಗ ಸಿಕ್ಕಿದೆ ಅಲ್ವಾ ನಮಗೆ ಮಜ್ಜಿಗೆ, ಆ ಮಜ್ಜಿಗೆಯನ್ನು 1 ಗ್ಲಾಸ್ ಅಷ್ಟು ಮಜ್ಜಿಗೆಯನ್ನ ನಾನು ಡಬ್ಬಕ್ಕೆ ಹಾಕಿದ್ದೇನೆ. ಇಷ್ಟಾಗಿದೆ 1 ಗ್ಲಾಸ್ ಮಜ್ಜಿಗೆ. ಅದರ ನಂತರ ನಾನು ಡೈಲಿ ಹಾಲು ಬಿಸಿ ಮಾಡಿ ಕೊನೆಗೆ ನಾವು ರಾತ್ರಿ ಹಾಲು ಕುಡಿತೇವೆ ಎಲ್ಲರೂ, 1 ಗ್ಲಾಸ್ ಹಾಲೆಲ್ಲ ಕುಡಿದು ಕೊನೆಗೆ ಉಳಿತದೆ ಅಲ್ವಾ, ಅದರಲ್ಲಿ ಸ್ವಲ್ಪ ಹಾಲು ಮತ್ತು ಅದರ ಕೆನೆ, ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲನ್ನು ನಾನು ಅದರಲ್ಲಿ ಉಳಿಸ್ತೇನೆ ಕೊನೆಗೆ. ಮತ್ತೆ ಆ ಕೆನೆ ಮತ್ತು ಹಾಲನ್ನು ಎಲ್ಲ ಚೆನ್ನಾಗಿ ಕೈಯಿಂದ ತೆಗೆದು ನಾನು ಇದಕ್ಕೆ ಹಾಕಿರ್ತೇನೆ. ಹೀಗೆ ನೋಡಿ ನಾನು ಹಾಕಿ ಇವಾಗ 15 ದಿವಸ ಆಯ್ತು. 15 ದಿವಸಕ್ಕೆ ನೋಡಿ ಇಷ್ಟು ಫುಲ್ ಆಗಿದೆ. ಇದನ್ನು ನಾನು ಯಾವ ರೀತಿಯಾಗಿ ಸುಲಭವಾಗಿ ಒಂದೇ ಒಂದು ನಿಮಿಷದಲ್ಲಿ ನಾನು ಬೆಣ್ಣೆಯನ್ನ ತೆಗಿತೇನೆ ಅನ್ನೋದನ್ನ ನಿಮಗೆ ತೋರಿಸ್ತೇನೆ ನಾನು. ಓಕೆ ನೋಡ್ತಾ ಇದ್ದೀರಾ, ನಾನಿವಾಗ ಇಲ್ಲಿ 1 ಬಾಟ್ಲ್ ಅಷ್ಟು ಫುಲ್ ಆದ ನಂತರ ನಾನು ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ. ಇದನ್ನ ಇವಾಗ ನಾನು ಒಂದು ಪಾತ್ರೆ ತಗೊಂಡ್ಬಿಟ್ಟು ಇದರಲ್ಲಿ ಮುಕ್ಕಾಲು ಭಾಗದಷ್ಟು ನಾನು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಇದರಲ್ಲಿ ಕಾಲು ಭಾಗದಷ್ಟು ಮಾತ್ರ ನಾನು ಇಲ್ಲಿ ಉಳಿಸ್ಕೋತೀನಿ ಬಾಟ್ಲಲ್ಲಿ. ಓಕೆ ನೋಡ್ತಾ ಇದ್ದೀರಾ, ಇವಾಗ ಈ ಬಾಟ್ಲಲ್ಲಿ ಕಾಲು ಭಾಗದಷ್ಟು ಮಾತ್ರ ಉಳಿಸ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ನಾನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿದ ನೀರನ್ನು ತಣ್ಣಗಾದ ನಂತರ ಒಂದು 10 ನಿಮಿಷ ನಾನು ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಕೋಲ್ಡ್ ಮಾಡಿ ಆ ನೀರನ್ನು ಇದಕ್ಕೆ ನೋಡಿ 1 ಮುಕ್ಕಾಲಷ್ಟು ನೀರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುಳುಕ್ತಾ ಇದ್ದೇನೆ. ಇದನ್ನು 1 ನಿಮಿಷ ಕುಳುಕಿದ್ರೆ ಸಾಕು, ಜಾಸ್ತಿ ಕುಳುಕುವಂಥ ಅವಶ್ಯಕತೆ ಇಲ್ಲ. ನೋಡಿ ಒಂದೇ 1 ನಿಮಿಷ ನಾನು ಕುಳುಕಿದ್ದೇನೆ. ಇವಾಗ ನೋಡಿ ಯಾವ ರೀತಿಯಾಗಿ ಬೆಣ್ಣೆ ನಮಗೆ ಸಿಕ್ಕಿದೆ ಅಂತ. ಇಲ್ಲಿ ಮಾಡುವಂತಹದ್ದು ಇಷ್ಟೇ, ಒಂದೇ 1 ನಿಮಿಷ ನೀವು ಈ ಬಾಟ್ಲನ್ನು ಕುಳುಕಬೇಕು. ನೀವು ಅರ್ಧದಷ್ಟು ನೀರು ಹಾಕಿದ್ರೂ ಓಕೆ, ಇಲ್ಲ ಅಥವಾ ಮುಕ್ಕಾಲಷ್ಟು ನೀರು ಹಾಕಿದ್ರೂ ಓಕೆ. ಒಟ್ಟಿನಲ್ಲಿ ನೀವು ಇದಕ್ಕೆ ಸ್ವಲ್ಪ ತಣ್ಣಗಿರುವಂತಹ ನೀರು ಹಾಕಬೇಕು, ಬೆಚ್ಚಗೆ ನೀರು ಹಾಕ್ಲಿಕ್ಕಿಲ್ಲ ಇದಕ್ಕೆ. ನೋಡಿ ಇವಾಗ ನಾನು ಮಜ್ಜಿಗೆಯನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೇನೆ. ನೋಡಿ ಇದರ ಮೇಲ್ಗಡೆ ಇರುವಂತಹ ಬೆಣ್ಣೆಯನ್ನು ಕೂಡ ನಾನು ನೋಡಿ ಕೈಯಿಂದ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಓಕೆ, ಇವಾಗ ಮತ್ತೆ ನಾನು ಒಂದು ಕಾಲು ಭಾಗದಷ್ಟು ಇದಕ್ಕೆ ಹಾಕ್ತಾ ಇದ್ದೇನೆ ಬಾಟ್ಲಿಗೆ. ಇದಕ್ಕೆ ಮತ್ತೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ತಾ ಇದ್ದೇನೆ. ಮತ್ತೆ ಇದನ್ನು 1 ನಿಮಿಷ ನಾನು ಹೀಗೆ ಕುಳುಕ್ತೇನೆ. ಹೀಗೆ ನಾನು 4 ಸಲ ಇದನ್ನು ನಾನು ಮಾಡ್ತೇನೆ. ನಿಮಗೆ 4 ಸಲ ಇದರಲ್ಲಿ ಹಾಕಿ ಕುಳುಕ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳೋರು ಇದಕ್ಕೆ ಸ್ವಲ್ಪ ದೊಡ್ಡ ಬಾಟ್ಲು ತಗೊಂಡು ಅದಕ್ಕೆ 2 ಸಲ ನೀವು ಹಾಕಿ 2 ಸಲ ಚೆನ್ನಾಗಿ 2 ನಿಮಿಷ ಕುಳುಕಿದ್ರೆ ನಿಮಗೆ ಬೆಣ್ಣೆಯನ್ನು ತೆಗಿಬಹುದು. ನೋಡಿ ನಾನು ಇವಾಗ 2ನೇ ಸಾರಿ ಇದನ್ನು ಚೆನ್ನಾಗಿ ಕುಳುಕಿ ಒಂದೇ 1 ನಿಮಿಷ ಕುಳುಕಿ ಇದರಲ್ಲಿ ಸಿಕ್ಕಿರುವಂತಹ ಬೆಣ್ಣೆಯನ್ನು ಮತ್ತೆ ನಾನು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಗೆ ನೋಡಿ ನಾನು ಪಾತ್ರೆ ಸಣ್ಣದಾಯಿತು, ಹಾಗಾಗಿ ದೊಡ್ಡ ಪಾತ್ರೆಗೆ ನಾನು ಅದರ ಮಜ್ಜಿಗೆಯನ್ನು ಹಾಕ್ತಾ ಇದ್ದೇನೆ. ಇವಾಗ ಕೊನೆಯದಾಗಿ ನಾನು ಕೆನೆಯ ಮಿಶ್ರಣವನ್ನು ಇವಾಗ ನಾನು ಬಾಟ್ಲಿಗೆ ಹಾಕ್ತಾ ಇದ್ದೇನೆ. ಇದು ನಾನು 3 ಸಲ ಮಾಡಿದೆ, ಇವಾಗ 4ನೇ ಸಲ ನಿಮಗೆ ಕುಳುಕುವುದನ್ನು ತೋರಿಸ್ತಾ ಇದ್ದೇನೆ. ಹಾಗೆ ನಾನು ಇವಾಗ ಇದರಲ್ಲಿ ಸ್ವಲ್ಪ ಉಳಿದಿದೆ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ನೋಡಿ ಬಾಟ್ಲಿಗೆ ಹಾಕಿ ಒಂದು ಅರ್ಧಕ್ಕಿಂತ ಜಾಸ್ತಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮತ್ತೆ 1 ನಿಮಿಷ ಕುಳುಕ್ತೇನೆ. ಮತ್ತೆ ಇದರಲ್ಲಿ ಸಿಕ್ಕಿರುವಂತಹ ಬೆಣ್ಣೆಯನ್ನೆಲ್ಲವನ್ನು ತೆಗೆದು ನಾನು ನೋಡಿ ಈ ಪಾತ್ರೆಯಲ್ಲಿ ಹಾಕೋತಾ ಇದ್ದೇನೆ. ಹಾಗೆಯೇ ಹಿಂದೆಲ್ಲ ಕಡಗೋಲನ್ನು ಉಪಯೋಗಿಸಿಕೊಂಡು ಬೆಣ್ಣೆಯನ್ನು ತೆಗಿತಾ ಇದ್ರು. ಆದರೆ ಇವಾಗ ಹೆಚ್ಚಿನ ಮನೆಗಳಲ್ಲಿ ಕಡಗೋಲು ಇರುವುದು ಬಹಳ ಕಮ್ಮಿ. ಹಾಗಾಗಿ ಹೆಚ್ಚಿನವರು ಮಿಕ್ಸಿ ಆಗಿರಬಹುದು, ಬ್ಲೆಂಡರ್ ಆಗಿರಬಹುದು ಅಥವಾ ಕೆಲವು ಮಿಷಿನ್ಗಳನ್ನು ಉಪಯೋಗಿಸಿಕೊಂಡು ಬೆಣ್ಣೆಯನ್ನು ತೆಗಿತಾರೆ. ಆದರೆ ನಾನಿಲ್ಲಿ ಯಾವುದನ್ನು ಉಪಯೋಗಿಸದೆ ಸುಲಭವಾಗಿ ನಿಮಗೆ ಬೆಣ್ಣೆ ತೆಗೆಯುವಂತಹ ವಿಧಾನವನ್ನು ಇವತ್ತು ತಿಳಿಸಿಕೊಟ್ಟಿದ್ದೇನೆ. ಹಾಗಾಗಿ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಹಾಗಾಗಿ ಎಲ್ರಿಗೂ ಇದು ಉಪಯೋಗ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಬೆಣ್ಣೆ ತೆಗೆದಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇವಾಗ ನಾನು ಕೊನೆಯದಾಗಿ ಉಳಿದಿರುವಂತಹ ಮಜ್ಜಿಗೆಯನ್ನು ಕೂಡ ನಾನು ಬಾಟ್ಲಿಂದ ತೆಗೆದು ಪಾತ್ರೆಗೆ ಹಾಕೋತಾ ಇದ್ದೇನೆ. ಹಾಗೆ ನೋಡಿ ಈ ಮಜ್ಜಿಗೆಯಲ್ಲಿ ಸ್ವಲ್ಪ ಬೆಣ್ಣೆ ಉಳಿದಿದೆ ನೋಡಿ, ಇದನ್ನು ಕೂಡ ನಾನು ತೆಗೆದು ಹಾಕೊಳ್ತಾ ಇದ್ದೇನೆ.
ಇಲ್ಲಿ ನೋಡಿ ನಮಗೆ ಒಂದು ಪಾತ್ರೆ ಫುಲ್ ಆಗುವಷ್ಟು ನಮಗೆ ಮಜ್ಜಿಗೆ ಸಿಕ್ಕಿದೆ. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬಾಯಾರಿಕೆ ಆಗ್ತದೆ ಅವಾಗೆಲ್ಲ ನಾವು ಇದನ್ನು ಸ್ವಲ್ಪ ತೆಗೆದು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಶುಂಠಿ ಹಾಗೆ ಗಾಂಧಾರಿ ಮೆಣಸು ಅಂತ ಹೇಳ್ತೇವೆ ಅಲ್ವಾ, ಜೀರಿಗೆ ಮೆಣಸು, ಅದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಕುಡಿಬಹುದು. ಹಾಗೆ ಈ ಒಳ್ಳೆ ಬಿಸಿಲಿರ್ತದೆ ಅಲ್ವಾ, ಅವಾಗ ಮಧ್ಯಾಹ್ನ ಎಲ್ಲ ಕೆಲಸ ಮಾಡಿ ತೋಟದಿಂದ ಬಂದು ಮಧ್ಯಾಹ್ನ ಊಟಕ್ಕೆ ನಾವು ಸ್ವಲ್ಪ ಮಜ್ಜಿಗೆಯನ್ನು ಹಾಕಿ ಚಂದ ಮಿಕ್ಸ್ ಮಾಡಿ ಊಟ ಮಾಡಿದ್ರೆ ಭಾರಿ ಚಂದ ಆಗ್ತದೆ ಆಯ್ತಾ. ಹಾಗೆ ಗಮ್ಮತ್ತು ಊಟ ಸಹ ಸೇರ್ತದೆ. ಹಾಗೆ ಈ ಬಾಟ್ಲಿ ಉಂಟಲ್ವಾ, ಇದಕ್ಕೆ ನೋಡಿ ನಾವು ಚಂದ ಸ್ವಲ್ಪ ಬಿಸಿ ನೀರು ಹಾಕಿಟ್ರೆ ಮತ್ತೆ ಅದು ಸುತ್ತ ಅಂಟಿದೆಲ್ಲ ಉಂಟಲ್ವಾ ಅದು ಚಂದಾಗಿ ಬಿಟ್ಟುಕೊಳ್ತದೆ. ಬಿಟ್ಟ ನಂತರ ಇದನ್ನು ನಾವು ಸೋಪೆಲ್ಲ ಹಾಕಿ ತೊಳೆದು ಮತ್ತೆ ಇದರಲ್ಲಿ ನಾವು ಹಾಕಿಡಬಹುದು. ಮಿಕ್ಸಿ ಎಲ್ಲ ಹಾಗೆ ಅಲ್ಲ, ಮಿಕ್ಸಿ ಎಲ್ಲ ನೋಡಿ ಅದನ್ನು ತೊಳಿಲಿಕ್ಕೆ ಎಲ್ಲ ಒಂದು ದೊಡ್ಡ ಕೆಲಸವೇ ಆಗ್ತದೆ ನಮಗೆ. ಹಾಗೆ ನಾನಿವಾಗ ಇಲ್ಲಿ ಬೆಣ್ಣೆ ಉಂಟಲ್ವಾ, ಇದಕ್ಕೆ ನಾನು ಸ್ವಲ್ಪ ನೀರನ್ನು ತಣ್ಣಗಿರೋ ನೀರನ್ನು ಹಾಕಿ ನೋಡಿ ಚೆನ್ನಾಗಿ ಇದನ್ನು ತೊಳ್ಕೊತಾ ಇದ್ದೇನೆ. ಇದು ಯಾಕೆ ನಾನು ತೊಳಿತಾ ಇದ್ದೇನೆ ಅಂದ್ರೆ ಇದರಲ್ಲಿ ಸ್ವಲ್ಪ ಮಜ್ಜಿಗೆ ಇರ್ತದೆ ಅಲ್ವಾ, ಹಾಗೆ ಬೆಣ್ಣೆಯಲ್ಲಿರುವಂತಹ ಮಜ್ಜಿಗೆ ಬಿಟ್ಕೊಳ್ಳಿಕ್ಕೋಸ್ಕರ ಇದನ್ನು ನಾನು ಈ ರೀತಿಯಾಗಿ ನೋಡಿ ಮಿಕ್ಸ್ ಮಾಡಿ ತೊಳಿತಾ ಇದ್ದೇನೆ. ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ತೊಳೆದು ಸೈಡಿಗೆ ತಂದು ಇಲ್ಲಿಂದ ತೆಗೆದು ನೋಡಿ ನಾನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹಾಗೆ ಈ ನನ್ನ ಮಂಗಳೂರು ವಿಲೇಜ್ ವ್ಲಾಗ್ಸ್ ಅನ್ನುವಂತಹ ಚಾನೆಲ್ನಲ್ಲಿ ನಾನು ನನ್ನ ಹಳ್ಳಿ ಜೀವನದಲ್ಲಿ ಮಧ್ಯಮ ಕುಟುಂಬಕ್ಕೆ ಸೇರಿರುವಂತಹ ಅಂದರೆ ಮಧ್ಯಮ ವರ್ಗಕ್ಕೆ ಸೇರಿರುವಂತಹ ಜನರು ಯಾವ ರೀತಿಯಾಗಿ ಕಷ್ಟ ಮತ್ತು ಸುಖವನ್ನು ಹೊಂದಿಸಿಕೊಂಡು ಜೀವನವನ್ನು ನಡೆಸ್ತಾರೆ ಎಂಬುದನ್ನು ನನ್ನ ಜೀವನವನ್ನು ಆಧರಿಸಿ ನಾನು ತುಳುನಲ್ಲಿ ವ್ಲಾಗ್ನ ಮಾಡ್ತಾ ಇದ್ದೇನೆ. ಡೈಲಿ ವ್ಲಾಗನ್ನು ತುಳುನಲ್ಲಿ ಹಾಕ್ತಾ ಇದ್ದೇನೆ. ದಯವಿಟ್ಟು ನನ್ನ ತುಳು ವ್ಲಾಗ್ ಕೂಡ ನೀವು ಸಪೋರ್ಟ್ ಮಾಡಿ. ಓಕೆ. ಹಾಗೆ ಇವಾಗ ಒಂದು ಸಲ ತೊಳೆದಾಯ್ತಲ್ವಾ, ಈಗ ಎರಡನೇ ಸಲ ತೊಳಿಲಿಕ್ಕೆ ನಾನು ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಮತ್ತೊಮ್ಮೆ ಅದೇ ರೀತಿಯಾಗಿ ನಾನು ಬೆಣ್ಣೆಯನ್ನು ಚೆನ್ನಾಗಿ ತೊಳಿತಾ ಇದ್ದೇನೆ. ಹೀಗೆ ಒಂದು 2 ಸಲ ನಾವು ನೀರು ಹಾಕಿ ಬೆಣ್ಣೆಯನ್ನು ಚೆನ್ನಾಗಿ ತೊಳೆಯೋದ್ರಿಂದ ಈ ಬೆಣ್ಣೆಯಲ್ಲಿರುವಂತಹ ಮಜ್ಜಿಗೆ ಎಲ್ಲ ಉಂಟಲ್ವಾ ಅದೆಲ್ಲ ನೀರಲ್ಲಿ ಬಿಟ್ಟು ನಮಗೆ ನೋಡಿ ಶುದ್ಧವಾದಂತಹ ಬೆಣ್ಣೆ ಸಿಗ್ತದೆ. ಈಗ ನಾನು 2ನೇ ಸಲ ಬೇರೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ನೋಡಿ ಬೆಣ್ಣೆಯನ್ನೆಲ್ಲ ಸೈಡಿಗೆ ತಂದು ನಾನು ಸ್ವಲ್ಪ ಹೊತ್ತಿರ್ತೇನೆ. ಆವಾಗ ಇದರಲ್ಲಿರೋ ನೀರು ಕೂಡ ಎಲ್ಲ ಇಳಿದು ಸೈಡಿಗೆ ಹೋಗ್ತದೆ. ನೋಡಿ ಇವಾಗ ನೋಡಿ 1 ಮುಷ್ಟಿ ಆಗುವಷ್ಟು ನನಗೆ ಇಲ್ಲಿ ಬೆಣ್ಣೆ ಸಿಕ್ಕಿದೆ. ಕೇವಲ ಅರ್ಧ ಲೀಟರ್ ಹಾಲಿನಲ್ಲಿ ಸಿಗುವಂತಹ ಸ್ವಲ್ಪ ಕೆನೆಯನ್ನು ತೆಗೆದಿಟ್ಟು ನಾನು 15 ದಿವಸ ನಾನು ಸ್ಟೋರ್ ಮಾಡಿಟ್ಟು ಸಿಕ್ಕಿರುವಂತಹ ಬೆಣ್ಣೆ ನೋಡಿ ಎಷ್ಟು ಬೆಣ್ಣೆ ಸಿಕ್ಕಿದೆ ಅಂತ. ಹಾಗೆ ಇದು ಈ ಕಂಟೈನರ್ ಅಲ್ಲಿ ಉಂಟಲ್ವಾ, ಇದು ಕೂಡ ಅಷ್ಟೇ ನಾನು ಇದಕ್ಕಿಂತ ಮುಂಚೆ ತೆಗೆದಿರುವಂತಹ ಬೆಣ್ಣೆ, ಅದು ಕೂಡ ಒಂದು 15 ದಿವಸ ನಾನು ಸ್ಟೋರ್ ಮಾಡಿಟ್ಟು ತೆಗೆದಿರುವಂತಹ ಬೆಣ್ಣೆ. ಹಾಗೆ ಅದನ್ನು ನಾನು ಬೆಣ್ಣೆಯನ್ನು ಕಂಟೈನರಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ ಅದು ಗಟ್ಟಿಗಾಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ ಬೆಣ್ಣೆ ಅಂತ. ನಾವು ದುಡ್ಡು ಕೊಟ್ಟು ಹೊರಗಡೆಯಿಂದ ನಾವು ಬೆಣ್ಣೆ ಬಟರ್ನ ತರೋದಕ್ಕಿಂತ ನೋಡಿ ಈ ರೀತಿ ಕಂಟೈನರ್ಲಿ ಹಾಕಿಟ್ಟು ಫ್ರೀಜರಲ್ಲಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ನಾವು ಇದನ್ನು ತೆಗೆದು ಯೂಸ್ ಮಾಡಬಹುದು. ಇಲ್ಲ ಅಂದರೆ ಬಟರ್ ಪೇಪರ್ ಉಂಟಲ್ವಾ ಅದರಲ್ಲಿ ನೀವು ಈ ಬೆಣ್ಣೆ ಬಟರನ್ನು ಇಟ್ಟು ನೀವು ಅದನ್ನು ರೋಲ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಟು ತುಂಬ ದಿವಸ ನೀವು ಇದನ್ನು ಯೂಸ್ ಮಾಡಬಹುದು. ಇವಾಗ ನಾನು ಮತ್ತೆ ಅದೇ ಕಂಟೈನರ್ನಲ್ಲಿ ಸ್ವಲ್ಪ ಬೆಣ್ಣೆ ಉಳಿದಿತ್ತಲ್ವಾ ಅದನ್ನು ಸ್ವಲ್ಪ ಸುತ್ತ ಹರಡಿಸಿ ಇವಾಗ ತೆಗೆದಿರುವಂತಹ ಬೆಣ್ಣೆಯನ್ನು ನಾನು ಅದಕ್ಕೆ ಹಾಕಿ ನೋಡಿ ಇದನ್ನು ಚೆನ್ನಾಗಿ ಸೆಟ್ ಮಾಡಿ ಇದಕ್ಕೆ ಮುಚ್ಚಲ ಮುಚ್ಚಿ ಇದನ್ನು ನಾನು ತಗೊಂಡು ಹೋಗಿ ಫ್ರಿಜ್ಜಲ್ಲಿ ಇಡ್ತೇನೆ. ಇದನ್ನು ಒಂದು ರಾತ್ರಿ ಫುಲ್ ಹೀಗೆ ಬಿಡುವ ಅಥವಾ ಒಂದು 8 ಗಂಟೆ ಫ್ರಿಜ್ಜಲ್ಲಿ ಹಾಗೆ ಬಿಡುವ. ನೆಕ್ಸ್ಟ್ ನೋಡಿ 8 ಗಂಟೆ ನಂತರ ನಾನು ತೆಗೆದು ತೋರಿಸ್ತೇನೆ ನಿಮಗೆ. ಇವಾಗ ನೀವು ನೋಡ್ಬೋದು ನಾನು ಇದೊಂದು 8 ಗಂಟೆ ನಂತರ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದ್ದು ಇವಾಗ ಗಟ್ಟಿಯಾಗಿದೆ. ಹಾಗೆ ಇವತ್ತು ನಾನು ತಿಳಿಸ್ಕೊಟ್ಟಿರುವಂತಹ ಈ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿದ್ದ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸಿಗೋಣ, ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬೈ ಬಾಯ್.